ಅದು ಪುನೀತ್ ರಾಜ್ಕುಮಾರ್ ಅಭಿನಯದ ಮೂರನೇ ಚಿತ್ರ ವೀರ ಕನ್ನಡಿಗ. ಜನವರಿ 2, 2004ರಂದು ಗಾಂಧಿನಗರದ ನರ್ತಕಿ ಮೀನ್ ಥಿಯೇಟರ್, ಮಂಗಳೂರಿನ ರೂಪವಾಣಿ ಸೇರಿದಂತೆ ರಾಜ್ಯಾದ್ಯಂತ ತೆರೆಕಂಡಿತ್ತು. ಇದು ತೆರೆಕಂಡ ಒಂದಿಷ್ಟು ದಿನಗಳ ಬಳಿಕ ಹಾಗೆ ಪ್ರಸ್ತುತವು ಒಂದಿಷ್ಟು ಮಂದಿ ಈ ಸಿನಿಮಾ ತೆಲುಗಿನ ರಿಮೇಕ್ ಎಂದು ಬಾಯ್ ಬಡ್ಕೋತಾರೆ. ಆದರೆ ಇದು ನಿಜವಾಗ್ಲೂ ತೆಲುಗಿನ ರಿಮೇಕ್ ಸಿನಿಮಾನ? ಅಷ್ಟಕ್ಕೂ ವೀರ ಕನ್ನಡಿಗ ಚಿತ್ರದ ಕ್ರೇಜ್ ಏನು? ಹೀಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಎಸ್, ವೀರ ಕನ್ನಡಿಗ ರಿಮೇಕ್ ಚಿತ್ರವಲ್ಲ. ಇದು ಕನ್ನಡ ಮತ್ತು ತೆಲುಗಿನಲ್ಲಿ ಏಕಕಾಲಕ್ಕೆ ನಿರ್ಮಾಣಗೊಂಡು ಒಂದೇ ದಿನ ತೆರೆಕಂಡ ಚಿತ್ರ. ಕನ್ನಡದಲ್ಲಿ ವೀರ ಕನ್ನಡಿಗ, ತೆಲುಗಿನಲ್ಲಿ ಆಂಧ್ರವಾಲ. ಇಲ್ಲಿ ಅಪ್ಪು ಸರ್ ಮಾಡಿರುವ ಪಾತ್ರವನ್ನು ತೆಲುಗಿನಲ್ಲಿ ಜೂನಿಯರ್ NTR ನಿರ್ವಹಿಸಿದ್ದಾರೆ. ಕನ್ನಡದಲ್ಲಿ ಅಪ್ಪು ಸರ್ಗೆ ಅನಿತಾ ನಾಯಕಿಯಾದರೆ ತೆಲುಗಿನಲ್ಲಿ ಜೂನಿಯರ್ NTR ಅವರಿಗೆ ಕನ್ನಡದ ರಕ್ಷಿತ್ ಅವರು ನಾಯಕಿ. ಪೂರಿ ಜಗನ್ನಾಥ್ ಅವರ ಕತೆಗೆ ತೆಲುಗಿನಲ್ಲಿ ಅವರೇ ನಿರ್ದೇಶನ ಮಾಡಿದರೆ ಕನ್ನಡದಲ್ಲಿ ಮೆಹರ್ ರಮೇಶ್ ಆಕ್ಷನ್ ಕಟ್ ಹೇಳಿದ್ದಾರೆ. ವೀರ ಕನ್ನಡಿಗನಿಗೆ KS ರಾಮರಾವ್ ಮತ್ತು KA ವಲ್ಲಭ ಬಂಡವಾಳ ಹಾಕಿದ್ರೆ ಆಂಧ್ರವಾಲನಿಗೆ ಗಿರಿ ಎನ್ನೋರು ನಿರ್ಮಾಪಕರು. ಇನ್ನು ಚಕ್ರಿ ಎನ್ನೋರು 2 ಚಿತ್ರಗಳಿಗೂ ಸಂಗೀತ ನೀಡಿದ್ದಾರೆ. ಏಕಕಾಲಕ್ಕೆ 2 ಭಾಷೆಗಳಲ್ಲಿ ತೆರೆಕಂಡ್ರು ಕನ್ನಡದಲ್ಲಿ ಅಪ್ಪು ಮಾಡಿದ ಮೋಡಿ ತೆಲುಗಿನಲ್ಲಿ NTR ಮಾಡಿರಲಿಲ್ಲ. ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಇಟ್ಟು ಅನಿಸಿಕೊಂಡ ಅಪ್ಪು ಸರ್ನ ಮೂರನೇ ಚಿತ್ರ ನರ್ತಕಿ ಮೀನ್ ಥಿಯೇಟರ್ನಲ್ಲಿ ಶತಕ ಬಾರಿಸಿತ್ತು. ಅಪ್ಪು ನಾಯಕ ನಟನಾಗಿ ಅಭಿನಯಿಸಿದ ಬಳಿಕ ಅವರು ಅಭಿನಯಿಸಿದ ಮೊಟ್ಟ ಮೊದಲ ದ್ವಿಪಾತ್ರದ ಚಿತ್ರ ಇದಾಗಿತ್ತು. ಮಗ ಮುನ್ನ ಹಾಗೆ ತಂದೆ ಶಂಕರ್ ದಾದನ ಪಾತ್ರದಲ್ಲಿ ಅಪ್ಪು ಮಿಂಚಿದ್ರು. ಒಂದಿಷ್ಟು ಮಂದಿಗೆ ಈ ತಂದೆಯ ಪಾತ್ರ ಇಷ್ಟವಾಗಿರಲಿಲ್ಲ. ಆದರೆ ನಿಜವಾಗ್ಲೂ ಅಪ್ಪು ಸರ್ ಚೆನ್ನಾಗಿ ಕಂಡಿದ್ದೆ ಆ ಪಾತ್ರದಲ್ಲಿ. ಅಬ್ಬರಿಸಿ ಬುಬ್ಬೆರೆದ ಪಾತ್ರವೇ ಅದು. ತಾನು ಎಂತಹ ಪಾತ್ರ ಮಾಡುವುದಕ್ಕೂ ಸೈ ಎಂದು ತಿಳಿಸಿಕೊಟ್ಟ ಪಾತ್ರವದು. ಟೀಕೆ ಟಿಪ್ಪಣಿ ಸೆಕೆಂಡರಿ. ಆದರೆ ಶಂಕರ್ ದಾದ ಪಾತ್ರವಂತೂ ಪ್ರೇಕ್ಷಕರನ್ನು ಚಿತ್ರಮಂದಿರದ ಸೀಟಿನ ತುದಿಯಲ್ಲಿ ಕುಳ್ಳಿರಿಸುವಂತೆ ಮಾಡಿದಂತೂ ಸುಳ್ಳಲ್ಲ. ಇನ್ನು ಈ ಚಿತ್ರ ಗೆಲುವಿನ ಪತಾಕೆಯಂತೂ ಹರಿಸಿತ್ತು. ಇದೇ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಬಿರುದೊಂದನ್ನು ನೀಡಲಾಯಿತು. ಶತಕದ ಸಂಭ್ರಮದಲ್ಲಿದ್ದ ಅಪ್ಪುಗೆ ಅಭಿಮಾನಿಗಳು ಪವರ್ ಸ್ಟಾರ್ ಎಂದು ಬಿರುದು ನೀಡಿ ಅಭಿನಂದಿಸಿದ್ರು. ಇದೇ ಹೆಸರಿನಿಂದ ಅಪ್ಪು ಇದೀಗ ಜಗಜ್ಜಾಹೀರ. ಆದರೆ ತೆಲುಗಿಗೆ ಹೇಳಿ ಮಾಡಿಸಿದಂತಿದ್ದ ಈ ಚಿತ್ರ ಅಲ್ಲೆಲ್ಲೂ ಕಮಾಲ್ ಮಾಡಿಲ್ಲ. ಆದರೆ ಕನ್ನಡದಲ್ಲಿ ಅಬ್ಬರಿಸಿ ಬೊಬ್ಬರಿದಿದ್ದು ಪವರ್ ಸ್ಟಾರ್ ಪವರ್ ಅನ್ನು ತೋರಿಸುತ್ತೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.